ಈ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಂತಹ ಉದ್ದೇಶ, ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ರಾಣಿ ಅಬ್ಬಕ್ಕನವರ 500ನೇ ಜನ್ಮ ಜಯಂತಿಯ ಪ್ರಯುಕ್ತ ಒಂದು ರಥಯಾತ್ರೆಯನ್ನು ನಡೆಸಲಿಕ್ಕೆ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಕರೆಯನ್ನು ಕೊಟ್ಟಿದೆ. 6ನೇ ತಾರೀಕಿನಂದು ಬೆಂಗಳೂರು ಮತ್ತು ದಾವಣಗೆರೆಯಿಂದ ಹೊರಟಂತ ಒಂದು 2 ರಥ 6ನೇ ತಾರೀಕಿನಂದು ಮಂಗಳೂರಿನಲ್ಲಿ ಸಮಾರೋಪಗೊಳ್ಳಿಕ್ಕಿದೆ. 16ನೇ ತಾರೀಕಿನಂದು ಮಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ. ಅಬ್ಬಕ್ಕನವರ ಒಂದು ಚರಿತ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ಮೂಡಿಸ್ಲಿಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಮ್ಮದೇ ಮಂಗಳೂರಿನ ಉಳ್ಳಾಲದವರಾದಂತಹ ಅಬ್ಬಕ್ಕನವರ ಒಂದು ಪರಿಚಯ ಬಹುಶಃ ಹೆಚ್ಚಿನ ಜನರಲ್ಲಿ ಅಬ್ಬಕ್ಕ ಯಾರು, ಎಲ್ಲಿಯವರು ಅಂತ ಗೊತ್ತಿದ್ರು ಕೂಡ ಅವರ ಬಗ್ಗಿನ ಒಂದು ವಿಚಾರಗಳು ನಮ್ಮ ಮಾಹಿತಿ ಅನೇಕ ಜನರಲ್ಲಿ ಕಮ್ಮಿ ಇದೆ. ಆ ಒಂದು ನಿಟ್ಟಿನಲ್ಲಿ ಅವರ ಒಂದು 500ನೇ ಜನ್ಮ ಜಯಂತಿಯ ಪ್ರಯುಕ್ತ ಈ ಒಂದು ರಥಯಾತ್ರೆಯನ್ನು ಮಾಡುವ ಮೂಲಕ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ, ದಕ್ಷಿಣ ಪ್ರಾಂತದಲ್ಲಿ ಬರುವಂತಹ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಹೇಳುವಂತ ಉದ್ದೇಶದಿಂದ ನಾಳ್ದು 15ನೇ ತಾರೀಕಿನಂದು ಬೆಳಗ್ಗೆ ಉಜಿರೆಯಲ್ಲಿ ಒಂದು ಕಾರ್ಯಕ್ರಮ ನಡೆದು ಅದರ ನಂತರ ಉಪ್ಪಿನಂಗಡಿ ಮಾರ್ಗವಾಗಿ ಪುತ್ತೂರಿಗೆ ಬಂದು ಸೇರ್ಲಿಕ್ಕಿದೆ. ನಂತರ ಪಡೀಲ್ನಲ್ಲಿ ಒಂದು ರಥವನ್ನೊಂದು ಭವ್ಯವಾಗಿ ಸ್ವಾಗತಿಸಿ ಅದಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತಿಸಿ, ತದನಂತರ ಒಂದು ಶೋಭಾಯಾತ್ರೆಯ ಮೂಲಕ ನಮ್ಮ ನಗರದ ಬೊಳುವಾರಿಂದ ನಗರಕ್ಕೆ ಹೋಗಿ ನಗರದಿಂದ ವಿವೇಕಾನಂದ ವಿದ್ಯಾವರ್ತಕ ಸಂಘದ ಆವರಣದಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಪುತ್ತೂರು ನಗರದಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಅಲ್ಲಿ ಜೊತೆಯಾಗಿ ಸೇರಿಸಿಕೊಂಡು ಅಲ್ಲಿ ಕೇಶವ ಬಂಗೇರ ಅವರು ವಿಭಾಗ ಪ್ರಮುಖರು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಭಾಗದ ವಿಭಾಗ ಪ್ರಮುಖರಾಗಿರ್ತಾರೆ. ಅವರು ದಿಕ್ಸೂಚಿ ಭಾಷಣವನ್ನು ಅಲ್ಲಿ ನಡೆಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಹಿರಿಯರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು, ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು, ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅದು ಮಧ್ಯಾಹ್ನ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಉಪ್ಪಿನಂಗಡಿಯಾಗಿ ಪುತ್ತೂರಿಗೆ ತಲುಪಲಿಕ್ಕಿದೆ. ನಂತರ ಅಲ್ಲಿಂದ ವಿವೇಕಾನಂದ ಕ್ಯಾಂಪಸ್ಸಿಗೆ ಸುಮಾರು ಒಂದು 2:30 ಅಷ್ಟೊತ್ತಿಗೆ ಆ ಒಂದು ರಥ ಅಲ್ಲಿಗೆ ತಲುಪ್ತದೆ. 2:45 ಆಗುವಾಗ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಓಪನ್ ಸ್ಟೇಜ್ ಅಲ್ಲಿ ಪ್ರೋಗ್ರಾಮ್ ಅಲ್ಲ, ನಮ್ಮ ಏನದು ಆ ರೋಡ್ ಇದೆ ಅಲ್ಲೇ ಗೇಟ್ನ ಎದುರು ಆ ರಥದಲ್ಲೇ ವ್ಯವಸ್ಥೆ ಓಪನ್ ಆಗಿ ಬೇರೆ ಕಾಲೇಜಿನ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ನಗರದ ಯಾವ್ದೆಲ್ಲ ಕಾಲೇಜ್ ಬರ್ತದೆ ಅಲ್ಲಿಂದ ಪ್ರತಿನಿಧಿಗಳಾಗಿ ಒಂದಿಷ್ಟು ವಿದ್ಯಾರ್ಥಿಗಳು ಸೇರಿಸುವಂತದ್ದಾಗ್ತದೆ. ಅಲ್ಲಲ್ಲ, ಪುತ್ತೂರು. ಇಲ್ಲಿನ ನಂತರ ಸಂಜೆ ಕಲ್ಲಡ್ಕದಲ್ಲಿ ಒಂದು ಕಾರ್ಯಕ್ರಮ ಇದೆ, ಪಂಜಿನ ಮೆರವಣಿಗೆ ಅಂತೇಳಿ ಈಗ ಸದ್ಯಕ್ಕೆ ಆಗಿರುವಂತ ಒಂದು ಕಾರ್ಯಕ್ರಮ ಆಗಿದೆ. ಅಲ್ಲಿಂದ ನಂತರ ಮಂಗಳೂರಿಗೆ ತೆರಳುತ್ತದೆ. ಮಂಗಳೂರಿನಲ್ಲಿ 16ನೇ ತಾರೀಕಿನಂದು ಸಮಾರೋಪ ಕಾರ್ಯಕ್ರಮ ನಡೀತದೆ. ಆ ನಂತರ ಈ ಒಂದು ಕಾರ್ಯಕ್ರಮ ಅಂದ್ರೆ ವಿವೇಕಾನಂದ ಕ್ಯಾಂಪಸ್ ನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಇರ್ತಾರೆ. ಮತ್ತೆ ಪ್ರಾಸ್ತಾವಿಕ ನುಡಿಗಳನ್ನು ಜಿಲ್ಲಾ ಸಂಚಾಲಕ ಅಂದ್ರೆ ನಾನೇ ಇರ್ತೇನೆ. ಮತ್ತೆ ವಿದ್ಯಾವರ್ತಕ ಸಂಘದ ಸಂಸ್ಥೆಗಳ ಎಲ್ಲ ಪ್ರಮುಖರು, ಆಡಳಿತ ಮಂಡಳಿ, ಪ್ರಾಂಶುಪಾಲರು, ವಿದ್ಯಾರ್ಥಿಗಳನ್ನೆಲ್ಲರನ್ನು ಸೇರಿಸುವಂತ ಒಂದು ಕೆಲಸ ಆಗ್ಬೇಕು ಅಂತೇಳಿ ನಾವು
ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸುವ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿಯೂ ಕೂಡ ಅಬ್ಬಕ್ಕನ ಒಂದು ವಿಚಾರಗಳು, ಅಬ್ಬಕ್ಕನ ಒಂದು ಸಾಹಸ, ಅಬ್ಬಕ್ಕ ನಮಗೆಲ್ಲ ಗೊತ್ತಿರುವ ಹಾಗೆ ಏನು ಭಾರತದ ಹೋರಾಟದ ಒಂದು ಇದರಲ್ಲಿ ಒಂದು ಪ್ರಾರಂಭದ ಮಹಿಳೆ ಅಂತ ಹೇಳ್ಬೋದು. ಅವರೇ ಒಂದು ಅವರು ಹೋರಾಡಿದ್ದು ಬ್ರಿಟಿಷರ ವಿರುದ್ಧವಾಗಿ ಅಲ್ಲ, ಅವರು ಹೋರಾಡಿದ್ದು ಪೋರ್ಚುಗೀಸರ ವಿರುದ್ಧ. ಬ್ರಿಟಿಷರು ಬರ್ಲಿಕ್ಕೆ ಮೊದಲೇ ಪೋರ್ಚುಗೀಸರು ಬಂದಿದ್ರು. ಹಾಗಾಗಿ ಅವರು ಇರುವವರೆಗೂ, ಅವರ ಜೀವಿತಾವಧಿಯವರೆಗೂ ಅವರು ಯಾವುದೇ ಕಾರಣಕ್ಕೂ ಪೋರ್ಚುಗೀಸರಿಗೆ ತಮ್ಮ ನೆಲವನ್ನು ಬಿಟ್ಟು ಕೊಡ್ಲಿಲ್ಲ. ಆದ ಕಾರಣ ಅವರ ಒಂದು ವಿಚಾರಧಾರೆಗಳು ಅಂದ್ರೆ ಈಗೆಲ್ಲ ಮಹಿಳಾ ಸಬಲೀಕರಣಕ್ಕೆ ಅದು ಒಂದು ಪ್ರೇರಣವಾಗಿರುವಂತ ಒಂದು ಅಂಶ. ಆದ ಕಾರಣ ಅಬ್ಬಕ್ಕನವರ 200ನೇ ಜನ್ಮ ಜಯಂತಿಯ ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಪರಿಷತ್ ಆಯೋಜಿಸಿದೆ. ಅವರದೊಂದು ಅಧ್ಯಯನ ಕೇಂದ್ರ ಅಂತ ಇದೆ. ಆ ಒಂದು ಅಧ್ಯಯನ ಕೇಂದ್ರದಲ್ಲಿ ಅವರು ನೀಡಿದ ದಾಖಲೆಗಳ ಪ್ರಕಾರ ಅದನ್ನು ಈಗ ಈ ರಥ ದಾವಣಗೆರೆಯಿಂದ ಹೊರಟು ಕಾರ್ಕಳ, ಇವತ್ತು ಕಾರ್ಕಳಕ್ಕೆ ಬರ್ತದೆ. ಕಾರ್ಕಳದಿಂದ ಮೂಡಬಿದ್ರೆಯಿಂದ ಹಾಗೆ ಬುರುವನ್ಕೆರೆ ಬಂದು ನಾಳೆ ಅಂದ್ರೆ 15ನೇ ದಿವಸ ಉಜಿರೆಯಲ್ಲಿ ಒಂದು ಪುಷ್ಪಾರ್ಚನೆ ನಡೆದು ನಂತರ ಉಪ್ಪಿನಂಗಡಿ ಮಾರ್ಗವಾಗಿ ಪುತ್ತೂರಿಗೆ ಬಂದು ತಲುಪ್ತದೆ. ಅದೇ ರೀತಿ ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದ ಒಂದು ನಮಗೆ ಇನ್ನಷ್ಟು ಅಂದ್ರೆ ಈ ಒಂದು ವಿಚಾರಕ್ಕೆ ಪ್ರತಿಯೊಬ್ಬ ಪುತ್ತೂರಿನ ಪ್ರತಿಯೊಂದು ನಾಗರಿಕರಲ್ಲಿ ಈ ಒಂದು ವಿಚಾರ ತಲುಪುವ ನಿಟ್ಟಿನಲ್ಲಿ ನಮ್ಮ ಸಹಕಾರ ಅತ್ಯಗತ್ಯ. ಅದ ಕಾರಣ ಪ್ರತಿಯೊಂದು ಮಾಧ್ಯಮದ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು ಇಷ್ಟೇ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್.